ದೇಶಾದ್ಯಂತ ಇವತ್ತು ವಲ್ಲಭಭಾಯಿಯ ಹುಟ್ಟುಹಬ್ಬವನ್ನು ಏಕತಾ ಓಟವಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಬೆಳಗಾತ ಗುಜರಾತ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಬೆಳಿಗ್ಗೆ 7 ಗಂಟೆಗೆ ಏಕತಾ ಓಟವನ್ನು ಪ್ರಾರಂಭಿಸಿದರು. ದೇಶಾದ್ಯಂತ ಈ ಓಟದ ಕಾರ್ಯಕ್ರಮದ ಅನುವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮ ಏಕತಾ ಓಟ ದೇಶದ ಅಖಂಡತೆಗಾಗಿ, ದೇಶದ ಭದ್ರತೆಗಾಗಿ, ದೇಶದ ಏಕತೆಗಾಗಿ ಈ ಓಟ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರ 144ನೇ ಜನ್ಮ ದಿನ 1875ನೇ ಇಸವಿಯಲ್ಲಿ ಅಕ್ಟೋಬರ್ 31ರಲ್ಲಿ ಅವರ ಜನನ. ಇವತ್ತು ಅವರು ಇರ್ತಿದ್ರೆ 144 ವರ್ಷ ಪ್ರಾಯ ಆಗ್ತಾ ಇತ್ತು. ಅದೆಲ್ಲದಕ್ಕಿಂತಲೂ ಭಾರತ ಸ್ವಾತಂತ್ರ್ಯ ಆದಾಗ ಈ ದೇಶವನ್ನು ಒಂದೇ ದೇಶ ಎಂಬ ಕಲ್ಪನೆಯ ಮೇರೆಗೆ ಅವರ ನಾಯಕತ್ವದ ಅಡಿಯಲ್ಲಿ ಅಖಂಡ ಭಾರತದ ಕಲ್ಪನೆ, ಅಖಂಡ ಭಾರತದ ವ್ಯವಸ್ಥೆ ಸಾಕಾರಗೊಂಡಿತ್ತು. ಅಲ್ಲೊಂದು ಇಲ್ಲೊಂದು ಕಾಶ್ಮೀರದ ವಿಚಾರ ಆಗಿರ್ಬೋದು, ಬೇರೆ ದೇಶಗಳಾಗಿರ್ಬೋದು ಬಿಟ್ಟರೆ ವಲ್ಲಭಭಾಯಿ ಪಟೇಲರು ಈ ದೇಶದ ಗೃಹ ಮಂತ್ರಿ ಆದಾಗ ಎಲ್ಲ ದೇಶೀಯ ರಾಜರನ್ನ ಒಟ್ಟಾಗಿ ಭಾರತದ ಒಂದು ಆಡಳಿತದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಏಕತಾ ಓಟವನ್ನು ಮಾಡ್ತಾ ಇದೆ. ಇವತ್ತು ಇರ್ತಿದ್ರೆ ಅವರು ಸಂತೋಷ ಪಡ್ತಾ ಇದ್ರು. ಅವರ ಕಾಲದಲ್ಲಿ ಅವರಿಂದ ಆಗದೇ ಇದ್ದಂಥದ್ದು ಕಾಶ್ಮೀರ ವಿಭಜನೆ, ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಆರ್ಟಿಕಲ್ 371 ಕೊಟ್ಟದನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಅದನ್ನು ಸಾಕಾರಗೊಳಿಸಿದೆ. ಅದನ್ನು ತೆಗೆದುಹಾಕಿ ನಿಜವಾದ ಅರ್ಥದಲ್ಲಿ ಈ ದೇಶ ಒಂದು ಎಂಬ ಅರ್ಥದಲ್ಲಿ ನಾವು ಈ ದೇಶದ ಜನರಿಗೆ ನಮ್ಮ ಸರ್ಕಾರ ಒಂದು ಸಂದೇಶವನ್ನು ಕೊಟ್ಟಿದೆ. ಆ ದೃಷ್ಟಿಯಲ್ಲಿ ಇವತ್ತು ಏಕತಾ ಓಟ. ಬನ್ನಿ, ನಾವು ಒಟ್ಟಾಗಿರುವ, ನಾವು ಒಂದೇ ದೇಶ, ಒಂದೇ ಜನ, ಒಂದೇ ಧರ್ಮ, ಒಂದೇ ದೇವರು, ಒಂದೇ ಜನಾಂಗ, ಈ ಆಧಾರದ ಮೇಲೆ ನಾವು ಈ ಏಕತಾ ಓಟವನ್ನು ಪ್ರಾರಂಭಿಸ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಜನರ ಬೆಂಬಲ ನಮ್ಮ ಕಡೆ ಇರಲಿ. ನಮಗೆ ದೇಶ ಮುಖ್ಯ, ಆನಂತರ ಪಾರ್ಟಿ ಆನಂತರ. ಆ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರ ಕನಸು, ವಲ್ಲಭಭಾಯಿ ಪಟೇಲ್ರವರ ಆ ಧೀಮಂತ ನಡಿಗೆ, ಅವರನ್ನು ಮುಂದೆ, ಅವರ ಹೆಸರನ್ನು ಮುಂದೆ ಇಟ್ಟುಕೊಂಡು ನಮ್ಮ ಏಕತಾ ಓಟ ಪ್ರಾರಂಭ ಮಾಡ್ತಾ ಇದ್ದೇವೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ವ್ಯಾಪಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ನಾಯಕರಾದಂಥ ರಾಜಾರಾಮ್ ಭಟ್ರು ಆ ಶಕ್ತಿಶಾಲಿ ನಿರ್ಣಯವನ್ನು ಕಂಡು ಸಂತೋಷ ಪಡ್ತಾ ಇದ್ರು. ಈ ದೇಶವನ್ನು, ಈ ದೇಶದ ಎಲ್ಲ ರಾಜ ಮಹಾರಾಜರು ಒಟ್ಟು ಸೇರಿಸಿಕೊಂಡು ಈ ದೇಶವನ್ನು ಒಂದು ಅಖಂಡ ಹಿಂದೂಸ್ತಾನವಾಗಿ ಮಾಡಿದ್ದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಬೇಕಾದಂಥದ್ದು. ಕೈರಾ ಸತ್ಯಾಗ್ರಹದ ಮೂಲಕ ಜನರನ್ನು ಒಟ್ಟು ಸೇರಿಸಿಕೊಂಡು ಬ್ರಿಟಿಷ್ ಸರ್ಕಾರ ವಿರುದ್ಧ ಹೋರಾಟ ಮಾಡಿದವರಿಗೆ ಸರ್ದಾರ್ ಎನ್ನುವ ಪ್ರಶಸ್ತಿ ಅದು ಸಹಜವಾಗಿ ಬಂತದ್ದು. ಬಾರ್ಡೋಲಿ ಸತ್ಯಾಗ್ರಹದ ಮೂಲಕ ಸರ್ಕಾರ ವಸೂಲು ಮಾಡಿದ ತೆರಿಗೆಯನ್ನು ವಾಪಸ್ ಕೊಡಿಸಿದಂಥ ಒಂದು ಕೀರ್ತಿ ಇದೆ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರುವಂಥದ್ದು. ಬಹುಶಃ ಪ್ರಪಂಚದ ಯಾವುದೇ ದೇಶದಲ್ಲಿ ಕೂಡ ಒಂದು ಸರ್ಕಾರ ವಸೂಲು ಮಾಡಿದ ತೆರಿಗೆಯನ್ನು ವಾಪಸ್ ಕೊಟ್ಟದ್ದಿಲ್ಲ. ಅದು ಬಾರ್ಡೋಲಿ ಸತ್ಯಾಗ್ರಹ ಪರಿಣಾಮವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿದರು. ಈ ದೇಶದ ಪ್ರಥಮ ಪ್ರಧಾನಿಯಾಗಿ ಅವರು ಅಧಿಕಾರ ಸ್ವೀಕಾರ ಮಾಡಬೇಕಾಗಿತ್ತು, ಆದರೆ ಇತಿಹಾಸದಿಂದ ದುರಂತ ಅವರು ಈ ದೇಶದ ಪ್ರಧಾನಿಯಾಗಿ ಸಾಧ್ಯ ಆಗಲಿಲ್ಲ. ಈ ದೇಶದ ಗೃಹ ಮಂತ್ರಿಯಾಗಿ ಈ ದೇಶದ ಸರ್ಕಾರವನ್ನು ಬ್ಯಾಕ್ ಸೈಡ್ ಡ್ರೈವ್ ಮಾಡಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈ ದೇಶದ ಅಖಂಡತೆಗೆ ಒಂದು ಬದ್ಧವಾದ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರ ಚಿಂತನೆ ಇದೆ, ಅವರ ಆಶಯ ಇದೆ. ಅದರ ಆಧಾರದಲ್ಲಿ ಇವತ್ತು ನಮ್ಮ ದೇಶವನ್ನು ಪ್ರಧಾನಮಂತ್ರಿಗಳ ಸನ್ಮಾನ ನರೇಂದ್ರ ಮೋದಿ ನಡೆಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಶಕ್ತಿ ತುಂಬುವ ಸಲುವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಅಖಂಡತೆಯ ದೃಢ ನಿರ್ಧಾರದ ಅಂತಃಶಕ್ತಿಯನ್ನು ನಿತ್ಯ ನಿರಂತರವಾಗಿ ನಡೆಸಿಕೊಳ್ಳೋದಕ್ಕೋಸ್ಕರವಾಗಿ ಈ ಏಕತಾ ಯಾತ್ರೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ನಡೆಯುವಂಥ ಏಕತಾ ಯಾತ್ರೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಈ ಏಕತಾ ಯಾತ್ರೆಯನ್ನು ಯಶಸ್ವಿ ಮಾಡಿಕೊಂಡು ಹೇಳಿಕೊಂಡು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗೆ ನಾವೆಲ್ಲರೂ ಶಕ್ತಿ ತುಂಬ ಹಿಡಿದು ಮಾತ್ರ ಮುಖ್ಯ ಮಾಡ್ತೇನೆ. ಭಾರತದ ಉಕ್ಕಿನ ಮನುಷ್ಯನೆಂದೇ ಖ್ಯಾತಿಯಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜನ್ಮದಿನದ ಪ್ರಯುಕ್ತ ನಾವೆಲ್ಲರೂ ಏಕತಾ ಓಟವನ್ನು ಹಮ್ಮಿಕೊಂಡಿದ್ದೇವೆ. ಸೇರಿರುವ ಕ್ಷೇತ್ರದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಅವರೇ, ಸೇರಿರುವ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ನಾವೆಲ್ಲರೂ ಈ ಸಂದರ್ಭದಲ್ಲಿ ನಡೆಯುವಂತಹ ಒಂದು ವ್ಯಕ್ತಿತ್ವ ಯಾವುದು ಅಂತ ಹೇಳಿದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉತ್ತಮ ಸಂಘಟನೆಕಾರರು. ನಮ್ಮ ದೇಶ ಸಂಘಟಿತವಾಗಿರಬೇಕಿದ್ರೆ ಒಂದೇ ಸಂವಿಧಾನ ಇರಬೇಕು, ಒಂದೇ ಬಾವುಟ ಇರಬೇಕು, ಒಂದೇ ಪ್ರಧಾನಿ ಇರಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಆಲೋಚನೆ ಮಾಡಿದಂಥ ಒಬ್ಬ ವ್ಯಕ್ತಿ.
ಈ ದೇಶದ ಸಾರ್ವಭೌಮತ್ವವನ್ನು ಯಾವತ್ತೂ ಕೂಡ ಬಿಟ್ಟುಕೊಡದಂಥ ಒಂದು ವ್ಯಕ್ತಿ ಅಂತ ಇದ್ದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಸಂವಿಧಾನ ಕರ್ತೃಗಳಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಆರ್ಟಿಕಲ್ 370ಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಆದರೂ ಕೂಡ ಗಾಂಧಿ ಕುಟುಂಬ ಅಂತ ಹೇಳಿಕೊಳ್ಳುವವರು ಅದನ್ನು ಸಂವಿಧಾನದಲ್ಲಿ ತೊಡಗಿಸಿಕೊಂಡು ಸ್ವಾತಂತ್ರ್ಯ ನಂತರದ ಇಷ್ಟು ವರ್ಷಗಳಲ್ಲಿ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವ ಮೂಲಕ ಅದನ್ನು ಇವತ್ತಿಗೂ ಜೀವಂತದಲ್ಲಿ ಇಟ್ಟುಕೊಂಡಿದ್ದಾರೆ. ಆದರೆ ಮೋದಿ ಸರ್ಕಾರ ಬಂದ ಕೂಡಲೇ ಆರ್ಟಿಕಲ್ 370ಯನ್ನು ರದ್ದುಗೊಳಿಸಿ ಈ ದೇಶ ಒಂದೇ ಧ್ವಜದಡಿ ಕಾರ್ಯನಿರ್ವಹಿಸಬೇಕು, ಏಕ್ ದೇಶ್ ಕೇಳಿಯೇ ನಾವೆಲ್ಲರೂ ಬದುಕಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಕಲ್ಪನೆ ಇವತ್ತು ಬೆಳಿಗ್ಗೆ ಅವರ ಈ ಏಕತಾ ಓಟವನ್ನು ಪ್ರಾರಂಭಿಸುವ ಮೂಲಕ ಇಡೀ ದೇಶದಲ್ಲಿ ಜನಜಾಗೃತಿಯನ್ನು ಪ್ರಾರಂಭಿಸಿದ್ದಾರೆ. ನಾವೆಲ್ಲರೂ ಏಕತಾ ಓಟವನ್ನು ಓಡುವ ಮೂಲಕ ನಾವು ಕೂಡ ಜನಜಾಗೃತಿಯನ್ನು ಗಟ್ಟಿಗೊಳಿಸಬೇಕಾಗಿ ವಿನಂತಿಸ್ತಾ ಸುಂದರವಾದ ಒಂದು ಕಾರ್ಯಕ್ರಮ. ಈಗಾಗಲೇ ಜಯರಾಮ್ ಶೆಟ್ಟಿ ಅವರು, ಟಿ ರಾಜಾರಾಮ್ ಭಟ್ ಅವರು, ನಮ್ಮ ಹಿರಿಯರಾದ ಸಂಜು ಶೆಟ್ಟಿ ಅವರು ಈ ಏಕತಾ ರ್ಯಾಲಿಯ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಹಳ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಏಕತಾ ರ್ಯಾಲಿಯ ಮಹತ್ವವನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲರ ಜೀವನ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂತಹ ಒಂದು ಶ್ರೀಮಂತ ನಾಯಕನ ಹೆಸರಿನಲ್ಲಿ ಒಂದು ಮಾಡುವಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ದೇಶ ಕಂಡಂತ ಒಬ್ಬ ಅತ್ಯುತ್ತಮವಾದ ಗೃಹ ಮಂತ್ರಿ ಯಾರೆಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಂದರೆ ಇತಿಹಾಸವನ್ನು ಜೋಗ್ರನ ಈತಿಯಲ್ಲ ಸಮಾಜದ ಭೂಕುರಿದು ಪತ್ತನ ಅವು ಇತಿಹಾಸ ಮಟ್ಟಲ್ಲ ದಾಖಲೆ. ಅರ್ನ ಕನಸು ಅರ್ನ ಯೋಜನೆ ಭಾರಿ ಮಲ್ಲ ಇತ್ತಿಂಡೆ ಅಖಂಡ ಭಾರತ ಅವರು ಈ ದೇಶದ ಬೇತೆ ಬೇತೆ ರಾಜ್ಯದ ತನ್ನ ಸ್ವಂತ ರಾಜ್ಯ ಬೇತನೇ ಪಂಡದೆ ಕನಕಟ್ಟೊಂದಿತ್ತಲ್ಲ ಅಖಂಡ ಭಾರತಕ್ಕೆ ಬರೆದು ಆ ರಾಜ್ಯಗಳನ್ನು ಸೇರಿಸದೆ ಇಡೀ ಭಾರತ ದೇಶ ಬಂದು ಹೋರಾಟ ಮಂತ್ರಿ ಧೀಮಂತ ವ್ಯಕ್ತಿ ಆಯ್ತಾ. ಒಟ್ಟಿಗೆ ಕಾಶ್ಮೀರಡು ಇತ್ತಿನಂಜಿನ 370 ಆರ್ಟಿಕಲ್ ಅಪಗನೆ ಆರ ಐಕೆ ಒಪ್ಪಂದೆ ಐತ ವಿರುದ್ಧ ಹೋರಾಟ ಮಾಡ್ತಿದೆ. ಅವು ಐನ್ ತೆಪ್ಪಡೆ ಪಂಡದೆ ಆರ ಕಣ ಕಟ್ಟದ ನಾನಲ್ಲ ಸ್ವಾತಂತ್ರ್ಯ ತೆಗೆದು 20 ವರ್ಷ ಮುಟ್ಟಲ್ಲ ಅವು ಕನಾದೆ ಅವರಿಂದ ಗೌರವಾನ್ವಿತ ಇತ್ತದ ನಮ್ಮ ದೇಶದ ಪ್ರಧಾನಿ ಗೌರವಾನ್ವಿತ ನರೇಂದ್ರ ಮೋದಿಜಿಲ ಇತ್ತದ ಗೃಹ ಮಂತ್ರಿ ಅಮಿತ್ ಶಾ ಅರ್ನ ಮುಂದೆ ಆಲೋತ್ತರು ಅರ್ನ ಯೋಜನೆ ಸಾಕಾರ ಮನ್ಪುನ ಹೊತ್ತರು ನಿಜವಾದ ಆರ್ಲ ಖುಷಿ ಪಡೆಯುವುದು. ಆಂಡ ಅರ್ನ 148 ಜನ್ಮ ದಿನೋತ್ಸವ ಇಡೀ ದೇಶದ ಮಾತಾ ರಾಜ್ಯದ ಅಲ್ಲಿ ಹಳ್ಳಿಡೆ ಗಲ್ಲಿಡೆ ಗ್ರಾಮಡು ತಾಲೂಕು ಜಿಲ್ಲೆ ಇಲ್ಲ ಇನ್ನು ಕಾಂಡೆಡ್ದು ಮಟ್ಟ ನಿರಂತರವಾದ ನಡೆತಂದುಂಟು. ಮಂಗಳೂರು ವಿಧಾನಸಭಾ ಕ್ಷೇತ್ರಲ್ಲ ಈ ಭಾರಿ ಮಲ್ಲ ಬರ್ಸ ಇತ್ತು ನಾನಲ್ಲ ಈ ಗಾಳಿ ಬರ್ಸದ ನಟ್ಲ ಈತ ಜನ ಅಭಿಮಾನಿ ಬಂದು ಬರ್ತದೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮನ್ಪಣಿಕೊಂಡ ಅದು ವಿಶೇಷವಾದ ಒಂದು ಶಕ್ತಿ ಆದಿತ್ತು. ನಮ್ಮ ಇತ್ತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಪ ಮಾತಾ ಕೌನ್ಸಿಲರ್ ನಾಗೆಲ್ಲ ಬೈದೇರಿ ಆಯ್ತು ಒಟ್ಟಿಗೆ ಬರ್ಸಲ್ಲ ಅಂತಂದ್ರೆ ನಮ್ಮ ಇತ್ತೆ ಮುತ್ತು ಮೆರವಣಿಗೆ ಮುತ್ತು ಆ ಏಕತೆ ಓಟ ಈ ಏಕತೆಯ ಓಟನು ಉದ್ಘಾಟನೆ ಮಾಡ್ತಾರೆ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರನ್ನ ಜಯರಾಮ್ ಶೆಟ್ಟಿ ಮನ್ಪೇರಿ. ರಾಷ್ಟ್ರಧ್ವಜ ಉಂಟು, ರಾಷ್ಟ್ರಧ್ವಜವನ್ನು ಏರಗಾಲ ಹಸ್ತಾಂತರ ಮಂಜೂರಿಗೆ ಇಂದು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆಗಲು ನಮ್ಮ ಬರ್ಸಡೆ ಒಂದು ರೌಂಡ್ ಹಾಕಿದ್ರೆ ಇದನ್ನೇ ಬರ್ಪಣಂಚಿನ ಕಾರ್ಯಕ್ರಮ ವೈದ್ಯನಾಗಲಿ ಮಾತ್ರ ವಿಶೇಷವಾದ ಅಭಿನಂದನೆ ಸಲ್ಲಿಸಲು ಪಾತ್ರರ ಅವಕಾಶ ಮತ್ತು ಕೊಟ್ಟರೆ ಪೂರ ಇರಲ್ಲ ಎನ್ನ ಉಡಾದಿನ ಸುರುಮೇಲಿನ